ಅಂಬಲ್ಪಾಡಿ ಜಂಕ್ಷನ್ ಮೇಲ್ಸೇತುವೆ ಅಂಡರ್ಪಾಸ್ ಕಾಮಗಾರಿ ವಿರೋಧಿಸಿ ಹಾಗೂ ಎಲಿವೇಟೆಡ್ ಫ್ಲೈಓವರ್ ಕಾಮಗಾರಿಗೆ ಒತ್ತಾಯಿಸಿ ಹೆದ್ದಾರಿ ಬಳಕೆದಾರರ ವೇದಿಕೆ ನೇತೃತ್ವದಲ್ಲಿ ಅಂಬಲ್ಪಾಡಿ ಜಂಕ್ಷನ್ನಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು. ಸಾರ್ವಜನಿಕರಿಗೆ ಯಾವುದೇ ಸರಿಯಾದ ಮಾಹಿತಿ ನೀಡದೆ ತುರಾತುರಿಯಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ. ಇದೊಂದು ಸಂಪೂರ್ಣ ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು ಇದರಿಂದ ಸಾಕಷ್ಟು ಜನರಿಗೆ ತೊಂದರೆಯಾಗಿದೆ. ಮಲ್ಪೆ ಮೀನುಗಾರರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆಯಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಹೆದ್ದಾರಿ ಬಳಕೆದಾರರ ವೇದಿಕೆ ಅಂಬಲ್ಪಾಡಿ ಇದರ ಅಧ್ಯಕ್ಷ ಜೆಎಸ್ಸಿ ಕೋಟ್ಯಾನ್ ಮಾತನಾಡಿ, ಅಂಬಲ್ಪಾಡಿ ಜಂಕ್ಷನ್ ಮೇಲ್ಸೇತುವೆ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಯಾವುದೇ ನೀಲನಕಾಶೆಯನ್ನು ಪ್ರಕಟಿಸದೆ ಏಕಾಏಕಿಯಾಗಿ ಕಾಮಗಾರಿ ಆರಂಭಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆಯಾಗಿದೆ. ಸಂಸದರು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿ ಹಾಗೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜನರಿಗೆ ಕಾಮಗಾರಿಯ ಬಗ್ಗೆ ಮಾಹಿತಿ ನೀಡಬೇಕು. ಯಾವುದೇ ಮುನ್ಸೂಚನೆ ನೀಡದೆ ಆರಂಭಿಸಿರುವ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ಅಂಬಲ್ಪಾಡಿ ನ್ಯಾಷನಲ್ ಹೈವೇಯಲ್ಲಿ ದಿಢೀರನಾಗಿ ಕಾಮಗಾರಿ ಪ್ರಾರಂಭ ಆಗಿದೆ. ಪ್ರಾಯಶಃ ಒಂದು ಸಣ್ಣ ಕಾಮಗಾರಿ ಮಾಡುವುದಾದ್ರೂ ಕೂಡ ಅದರ ಎಷ್ಟು ಟೆಂಡರ್, ಯಾರು ಮಾಡುದು, ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ಸಮಯದಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅದನ್ನು ಅಂತ್ಯ ಯಾವಾಗ ಆಗ್ತದೆ ಯಾವುದೂ ಮಾಹಿತಿ ಇಲ್ಲದೆ ಇವತ್ತು ಏಕಾಏಕಿಯಾಗಿ ಅಂಬಲ್ಪಾಡಿ ಜಂಕ್ಷನ್ ಅನ್ನು ಬಂದ್ ಮಾಡಿ ಈ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಯಾವುದೇ ಮಾರ್ಗಸೂಚಿ ಇಲ್ಲದೆ, ಅದು ಯಾವುದೇ ಡೈವರ್ಷನ್ ಇಲ್ಲದೆ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ. ನಾನು ಜಿಲ್ಲಾಡಳಿತ ಮೂಲಕ ಒತ್ತಾಯ ಮಾಡುವುದು ಇಷ್ಟೇ, ಇವತ್ತು ದೊಡ್ಡ ಮಟ್ಟಿನ ಸಭೆಯನ್ನು ಮಾಡಿ ಅಂಬಲ್ಪಾಡಿ ಮತ್ತು ಉಡುಪಿಯ ಜನರನ್ನು ಸೇರಿಸಿ ಯಾವ ರೀತಿ ಕಾಮಗಾರಿ ಆಗ್ತದೆ, ಹೇಗೆ ಆಗ್ತದೆ, ಎಷ್ಟು ಸಮಯದಲ್ಲಿ ಇದು ಮುಕ್ತಾಯ ಆಗ್ತದೆ, ಇದನ್ನೆಲ್ಲ ಮಾಹಿತಿ ಕೊಟ್ಟು ಮಾಡಬೇಕು. ಇವತ್ತು ನಮ್ಮ ಕರಾವಳಿ ಜಂಕ್ಷನ್ ಮಲ್ಪೆ ಹೋಗುವಂತ ರಸ್ತೆ ಕೂಡ ಕಾಮಗಾರಿ ನಡೀತಾ ಇದೆ. ಪ್ರಾಯಶಃ ಮಲ್ಪೆ ಬಂದರು ಬಹಳಷ್ಟು ದೊಡ್ಡ ಬಂದರ್ ಇದೆ, ಬಹಳಷ್ಟು ಮೀನುಗಾರಿಕೆ ನಡೀತದೆ. ಇವತ್ತು ಬಹಳ ದೊಡ್ಡ ದೊಡ್ಡ ಲಾರಿಗಳು ಹೋಗ್ತವೆ. ಎಲ್ಲದಕ್ಕೂ ಸಮಸ್ಯೆ. ವಿದ್ಯಾರ್ಥಿ